ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನ ರಾಜನ ಪಿರಿದು ಸಂಸ್ಕೃತಿ ಅಂಬುದಿಯಾತ್ಮಜಯೇ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಬೊಡ ಮಡುದ ವಣ್ಣಿ ಬನಿ ಕಥಾಮೃತವ आदि माये सर्व भय निवारिणी करुणानि काय सर्व भय निवारिणी करुणानि काय दया सागर ये भक्ति दया सागर ये भक्ति जयतु आदि माये जगत जननी जगत रक्षकी सर्वरताय
ಸಂಪ್ರೀತಿಯೊಳ್ ರಕ್ಷಿಸಬೇಕು ನಮ್ಮುವನು. ಜಯತು ಜಯತು ಆದಿಮಾಯೇ. ನೀನಲ್ಲದನ್ಯರು ನಮ್ಮ ಸಾನುರಾಗದೋಳಿನ್ನು ರಕ್ಷಿಸುವವರು. ನಮ್ಮ ಸಾನುರಾಗದೋಳಿನ್ನು ರಕ್ಷಿಸುವವರು. ಜ್ಞಾನವಿಹೀನರಾಗಿರಲು ಜ್ಞಾನವಿಹೀನರಾಗಿರಲು ತಾಯೇ ನೀನಿದ್ದು ಸುಜ್ಞಾನ ಪೊರೆದೆ ಕೃಪೆಯೊಳು. ಜಯತು ಜಯತು ಆದಿಮಾಯೇ. ಹರಿಹರ ಬ್ರಹ್ಮರಂದಿರಿಸಿದೆ ನಾಮ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಬೇನದ ನಿಮಗೆ. ಹೋದ ಕಲ್ಪದಿ ಲಯವಾದ ಪ್ರಪಂಚವ ಓದದಿ ಸೃಜಿಸುವಡೆ ಕಾಯ್ದು ಮೇಣದ ಲಯಗೊಳಿಸುವ ಹದನಕ್ಕೆ ಆದಿರಿ ನೀವು ಮೂವರು
ಕಷ್ಟ ಕಾಲದೊಳನ್ನ ನಿಷ್ಠೆಯು ಭಜಿಸಲು ಕೊಟ್ಟದ್ದು ದರುಶನವ ಇಷ್ಟಾದಿ ಪೊರೆವೇನೆಂದ ಭಯವಿತ್ತೈದಲು ತಟ್ಟನಂತರ್ಧಾನವಾನ್ ಭಯವನು ಜಂಗೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲದಿಯೊಳು ಪಸರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರುಗಿ ಪೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಜನನಿಯಾಜ್ಞೆಯಲ್ಲಿ ಮಾಲಿನಿಯು ಜನನಿಯಾಜ್ಞೆಯಲ್ಲಿ ಮಾಲಿನಿ ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿಯು ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿಯು ಮಾಲಿನಿಯು ಕನಕ ಗರ್ಭನ ತಪವನು ಗೈವೆನೆನು ತಾಳಿ ಕನಕ ಗರ್ಭನ
ತಪವನು ಕೈವೆನೆನು ತಳಿ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಾಪವನು ಗೈವೆನೆನು ತಲಿ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯಲ್ಲಿ ಮಾಲಿನಿ ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿಯು ಚಲುವಿಗೆ ಯೌವನದಿಂದ ಚೆಲುವಿಕೆ ಯೌವನದಿಂದ ಚೆಲುವಿಗೆ ಯೌವನದಿಂದ ಯೌವನದಿಂದ ನಾನು ಶಾಲೆ ಶೋಭಿಸುವೆ ಅದರಿಂದ ನಾನು ಶಾಲೆ ಶೋಭಿಸುವೆ ಅದರಿಂದ
ಕಾಮುಕರೆನ್ನ ಕಂಡರೆ ಮೋಹಿತನುಳಿಯರು ಇಳೆಯ ಕಾಮುಕರೆನ್ನ ಕಂಡರೆ ಮೋಹಿತ ನುಳಿಯರು ತಪಕ್ಕಿಂದು ವಿಘ್ನವಾಗುವುದೈದೆ ತಪಕ್ಕಿನ್ನು ವಿಘ್ನವಾಗುವುದೈದೆ ಇಳೆಯ ಕಾಮುಕರನ್ನ ಕಂಡರೆ ಮೋಹಿತ ನುಳಿಯರು ತಮಗಿನ್ನು ವಿಘ್ನವಾಗುವುದೈದೆ ಚೆಲುವಿಗೆ ಚೆಲುವಿಗೆ ಯೌವನದಿಂದ ನಾನು ಶಾಲೆ ಶೋಭಿಸುವೆ ಅದರಿಂದ ಯಾವುದಾದಿತು? ಯಾಕೆ? ಹೌಗಳ ಅದಕ್ಕೊಬ್ಬ ವಿರೋಧಿ ಇದ್ದಾನಲ್ಲ, ಗರುಡ.
ಏನು ವನದ ಪೀಠನ ತಮ್ಮದೊಳಿರಲ್ಲ ವನದೊಳ್ಳಿರುದ್ದಿಯ ಮುನಿಸು ಪಾರ್ಶ್ವಕ ನನಿಂದ ತಿಳಿದು ತರುಣಿಯೋರ್ವಳು ಮನದಿರಿದವನು ವಿರತಿ ಬಳುವರ ತಪವ ನಿಂದಿನೊಳರೆವುದೇನು ಜನಾಪೇಕ್ಷೇಳು ಈ ಹಳಲಿ ಜನಿಸಲಿಂದ ಮೈಷನಿಂದು ತವನಕ್ಕೆ ನಡೆದ
ಜಯತು ಕಮಲಾಸನನೆ ಜಯ ಜಯ ಜಯತು ವಾಣಿ ಲೋಲ ಜಯ ಜಯ ಜಯತು ಭಕ್ತರ ದೇನು ಜಯ ಜಯ ಜಯತು ಅಜನೇ ಏನಿದು ಏನಿದು ಘನತರ ತಬ್ಬವು ಮಾನಿನಿ ಬಡಿಯನಿ ಬಳ್ಳಲಿದೆ ದಿಟ್ಟವು ಸಾನುರಾಗದಿ ಬೇಳು ಮನದಿರವನ್ನು ನಾನಿವೆದೈ ತಂದ ಕಮಲ ಜನು ಏನಿದು ಏನಿದು ಘನತರ ತಬ್ಬವು ಕರುಣಾ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೀ ಮನದಿರವ ಹರುಷದಿಂದಲಿ ಮನದಿರವ ದುರಧೀರ ಆಗಿಯ ತರಳನ ಬಯಸಿನ ದುರಧೀರ ನಾಗಿಹ ತರಳನ ಬಯಸಿನ ವಿರಚಿಸಿದನು ಘೋರ ತಪವ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ಪರಮೇಷ್ಠಿ ಕೆಳಯ್ಯ ಮರುಗದಿರು ಮಾಲಿನಿಯ ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲರಿಯದು ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮಿ ಎನಿಸಿ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತೆ ನಲ್ಲೆನುತ್ತ ಸಂತೈಸಿದನು ಮಾನಿನಿಯ ಮರುಗದಿರು ಮಾಲಿನಿಯ ಮುನಿವರ ನೊರೆದ ವಚನವು
ತಬ್ಬಲರಿಯದು ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಮನದಿ ಸಂತಸವ ತಾಳಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಮನಗೈದಿ ಜನನಿಯಲಿ ತಳಿರೇ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ವಿದ್ಯುನ್ಮಲಿ ದಾನವ ಅಂತ ಕೇಳಿದ್ದೇವೆ. ಹೊರಟು ಬಂದ ಕಾರ್ಯಕಾರಣಗಳು ಪಾತಾಳ ಲೋಕದಿ ವಿದ್ಯುನ್ಮಾಲಿಯ ಪಾತಾಳ ಲೋಕದಿ ಕೂಳರಿಂದೊಡಗೂಡಿ ಮೆರೆದನು ಓಲಗದಳು.
ಒದಗಿದುದು ಶುಭ ಕಾಲ. ಕಲಿಗಳು ಕೂಡಿ ಬಹರು ತ್ರಿದಶರನ್ನ ಮೇಲೆ ಸದವೇನೆಂದು ಜನರ ಬದಲು ಪತ್ರವನಿತ್ತು ಕಳುಹಿ
ಮದುವೆ ಮಂಟಪಕ್ಕೆ ಬಂದಿದೆ. ಯಾರಾದರೂ ವಾರಸುದಾರರಿದ್ದಲ್ಲಿ ಗುರುತು ಪರಿಚಯ ಹೇಳಿ ಕರೆದುಕೊಂಡು ಹೋಗಬಹುದು. ಇದು ಯಾರು ಮಗು? ಎಷ್ಟು ಸಣ್ಣ ಬೆಳವಣಿಗೆ ಅಷ್ಟೇ. ಮತ್ತೆ ಹಾಗೆ ಹೇಳಿದ್ರೆ ಬೆಳೆದು ಬೆಳೆದು ನನಗಿಂತ ದೊಡ್ಡವಳಾಗಿದ್ದಾರೆ ಅಂತ. ಪ್ರಾಯ ಆಗಿದಲ್ಲ, ಅಪ್ರಾಪ್ತಿ ಅಲ್ಲಲ್ಲ, ಹೇಗೆ ಮನಸ್ಸುಂಟಲ್ಲ. ಎಂತದನ್ನು ಪಾಯಸದ ಊಟವ ಅಮ್ಮನಿಗೆ ಒಪ್ಪಿಗೆ, ನಿನಗೆ ಒಪ್ಪಿಗೆ ಅಲ್ಲ. ಮೊದಲಾಗಿ ಯಾಕೋ ಎದುರು ನಿಂತಿದ್ದಾನಲ್ಲ
ಹಲೋ. ಭಕ್ತಾಭಿಮಾನಿಗಳಲ್ಲಿ ಕಲಾಭಿಮಾನಿಗಳಲ್ಲಿ ಒಂದು ವಿನಂತಿ. ದೇವರ ಅನ್ನಪ್ರಸಾದ ಒಳಗೆ ಸಿದ್ಧವಾಗಿದೆ. ಊಟ ಮಾಡದವರು ದಯವಿಟ್ಟು ಶಾರದಾ ಮಾತೆಯ ಹಿಂಭಾಗದಲ್ಲಿರುವ ಭೋಜನ ಶಾಲೆಗೆ ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಸಂಗವನ್ನು ಮುಂದುವರಿಸ್ತಾ ಇದ್ದೇವೆ. ಇತಲಾದಿತಿ ದೇವಿ ವೃತ್ರಾರಿಯ ಸಾಗಿದ ಕೃತ್ರಿಮದಿಂದಾಗಿ ತನ್ನ ಪುತ್ರರೆಲ್ಲರೂ ದುರದಿ ಮೃತ್ಯುವಪ್ಪಿದರೆಂದು ಪುತ್ರರೆಲ್ಲರೂ ದುರದಿ ಮೃತ್ಯುವಪ್ಪಿದರೆಂದು ಚಿತ್ತದೀವತೆಯ ನಾಂತಿರಲು ಚಿಂತಿಬೋದು ಆತಗೆ ಮನದಿ ಘನವಂತನದಿರುತ್ತಿರೆ ಜಗದಿ ಅಂತರಂಗ ಬೇಳಿದ್ದು ಕೃತಾಂತನ ತರದಿಯನಿದ್ದು ಕೊಡು ಬಡಿಯುತ್ತ ಸುರ ಸಮುದಾಯವ ಕೆಡಹು ತಾಳ್ವೆ ನಾಕವನು ಖಳಗಡನದೊಡನೆ ಬೆಳೆಯುವೆನು ಹೊಡೆದೋಡಿಸುತ್ತ ನಾಕವ ಭರಿತ ವಿಭವದಳಾಳುತ್ತಿದ್ದರು ದುರುಳನಂದು
ಯಾರಲ್ಲ ಈ ಬಂದ ಸುಮಟ ವೀರ ಭಟರನ್ನೆಲ್ಲ ಗೆಲಿದು ಪಾರುಪತ್ಯ ಮೆರೆಸುತ್ತಿರುವ ವೈರ ಬೇರೆಲ ಪಾರುಪತ್ಯ ಮೆರೆಸುತ್ತಿರುವ ವೈರ ಬೇರೆಲ ಯಕ್ಷನೆಂದು ಕರೆ ಬರ್ತಾದಿ ಲಾಜ್ಜೆಯಿಂದ ತಕ್ಷಣದಲ್ಲಿ ಬಂದೆ ನಿನ್ನ ಶಿಕ್ಷಿಸಲೆಂದು ಅಕ್ಷರನಿಗೆ ಭವನದಲ್ಲಿ ಲಕ್ಷವಲ್ಲ ರಣದವಳೊಮ್ಮೆ ಶಿಕ್ಷಿಸುವೇನು ಸುಲಭನಿಂದ ದೂರಿನಿಂದ
ಭಾವ ಬಿಡದಿರಲ್ಗೆ ಅಥವಾ ಇರುವೆ ಪಾತಾಳಾಧಿಪತಿ ವಿದ್ಯುನ್ಮಾಲಿ ದಾನವನೆಂಬನ ನೀಲ ಕುಂದಳೆ ಗರ್ಭ ತಾಳುತ್ತ ಪಡೆದಳು ಬಾಲಕ ಮಹಿಷಾಗ್ಯನ ಪರಿಗಿದ ಬಳಿಕೋರ್ವಟಾರನು ಪಳಿಗಿದುದ ಬಳಿಕೋರ್ವಟಾರನು ತರ ಹರಿಸಿ ಭಯದಿಂದ ನಡುಗುತ್ತ ಹರಿದರುದಲ ಮಾಲಿನಿ ಪದಗಳಿಗರಗಿ ಬೇಡಿದನು. ಲಾಲಿಸಬೇಕು ತಾಯೇ ಲಾಲಿಸಬೇಕು ತಾಯೇ ಭಿನ್ನಹಗಳ ಮಾಲಿನಿ ಗುಣಮಣಿಯೇ ನಿನ್ನಯ ಕಾಂತ ಲಾಲಿಸಬೇಕು ತಾಯೇ
ಪತಿಯೇ ನೀ ಮಾಡಿದೆಯಲ್ಲ ಎನಗಿನ್ನಾರು ಗತಿಯೇನಲ್ಲ ಕ್ಷಿತಿಯೋಳು ನಿನ್ನ ಬಿಟ್ಟಗಲಿ ಬದುಕಿರಲಾರೆ ವ್ಯಥೆಯನಾರೊಡನೆ ಉಸುರಲಿನ ಪತಿಯೇ ಮಾಡಿದೆಯಲ್ಲ ಆ ಹತ್ತು ಬಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪರೇ ತರಳ ಸಮರ ಸಮರ್ಥನಾಗೀಗ ಮಹಿಷಾಸುರಗೆ ಬಿತ್ತರಿಪೆ ಹದನಗಳ ಮತ್ತೆ ಸುಮನನಾಗವನೇ ಸಾಧ್ಯ ಬಡಿವೆ ಇರುತ್ತಲಿ ಅರ್ತಿಯಳು ದೀರ್ಘರವತಿಯು ಕರೆದಳು ಬಾಲಕ ಮಹಿಷಾನ
ಕಣ್ಣೀರ
ಒದಗಿದ್ದಿ ಪರಿಯ ಚಿಂತೆಯು ನಿನಗೆ ಕಾರಣವ ಬೀಳು ಬೀಳಮ್ಮ ಹರಿಯ ಯಂಕರನ ಅಮ್ಮ ಕಷ್ಟವನಗಿದ್ದವರು ನಿನಗೆ ದುರಧೀರನಾಗಿರುವ ತರಳ ನಾನಿರುದಿರಲಿ ನೆರಭೀತಿ ಯಾಕೆ ಮನ್ನ ತೊಳ್ಳಗೆ ಅಯ್ಯಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿತು ಮಗನೇ ಕಂದ ಕಂದ ಮೇಲು ನಾಗವನು ಬಯಸಿ ಮೇಲು ನಾಗವನು ಬಯಸಿ ಕಂದ ಕಂದ ನಿನ್ನಯ ಪಿತಾ ಕಾಳಗಕ್ಕೆ ಸೈನ್ಯವೆರಸಿ ನಿನ್ನಯ ಪಿತಾ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಬೀಳಲಿ
ಮಗನೇ ಕಂದ ಜನನಿಯ ವಚನವ ಆಲಿಸಿ ಜನನಿಯ ವಚನವನಾಲಿಸಿ ಮಗಿಷನು ಹೃದಯನ ತೆರದಿಂದ ಕನಲುತ್ತ ತನ್ನಯ ಮಾತಿಗೆ ಬೀಳಿದ ಮಣಿದಾಕೆಯೊಳುಂದ ಯಕ್ಷನಿಗೆ ಅಮ್ಮ ಮರಿವಯ್ಯ ತಕ್ಕ ಭಯವನ್ನು ಈ ಕಣ ಹರಿಸುತ್ತಲಿ ಅಮ್ಮ ತನಯನ ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಂತ ನುಡಿದಳು ಮನದಿ ಹರುಷವನಾಂತು ನುಡಿದಳು ಕಂದ
ಆ ನಿಮಿಷರ ಗೆಲ್ಲಬಹುದು ನಿನಗೆ, ಆ ನಿಮಿಷರ ಗೆಲ್ಲಬಹುದು ನಿನಗೆ. ಸಮರದಿ ಘನತರದ ಕೆಲಸ ಅಲ್ಲ ಗ ವನಜನಾಭನು ವನಜನಾಭನು ಬರುವ ಕೃತಗತಿ ಅನವರತವು ಸುಮನಸರ ಪಕ್ಷದಿ, ಅನವರತವು ಸುಮನಸರ ಪಕ್ಷದಿ. ನಿನಗೆ ಪೇಳುವೆನೊಂದು, ನಿನಗೆ ಪೇಳುವೆನೊಂದು ವಿಧಿಯಲಿ ವರಗಳನ್ನು ಪಡೆದು ಕಂದ ತನಯನ ಆಡಿದ ನುಡಿಗೆ ಮಾಲಿನಿ ಮಾತೆಗೆ ಮಣಿದ ವಿಖ್ಯಾತ ಮಗಿಷನ ವಿಧಾತನ ತಪಗೈವೆಗೆನುತ್ತ ಆತ್ತತ್ತು ಕ್ಷಣ ಹೊರಟೈ ತಂದು ಪುಷ್ಕರ
ಕ್ಷೇತ್ರವ ಪೊಗುತ್ತಲಿ ಬಳಿಕ ಶೋಣಿಯೊಳಲೆ ಕಿವಿನಾಗಿರುವಾಣ ಕುಲವ
ಶಂಕದುರ್ಗ್ಯರು ದುರ್ಗಾದ್ಯರುಗಳೆಲ್ಲರೂ ಕೇಳಿರೀಗಲೇ ಮೊದಲ ಕದನ. ಕೇಳಿದಿರಿ ನೀವೆಲ್ಲ ಕೇಳಿದಿರಿ. ಮಾಲಿನಿಗೆ ಜನಿಸಿರುವನೆರ ಕಟ್ಟಾಳು ಮಾಗೀಶ. ಪಡೆದಿರುವ ವರಗಳನ್ನು ಬಲದಲ್ಲಿ ತೆರಳಿ ನಾವಿನ್ನವನ ಭಾಗ್ಯದೇ ಮೊದಲಿದೆ ಹೇಳುವ ಆಸೆ ಎಂದಿಗೂ ಈಗ ಕೇಳು. ನಡೆತಂದ ದೈತ್ಯರ ಗಡಣವ ನೀಕ್ಷಿಸಿ ಕಡುಗರುಷದಲ್ಲಿ ಮಹಿಷನ್ನು ಅಡರಿಸಿ ಪೀಠವ ಪಿಡದ ಬಚರಿಸುತ್ತ ನುಡಿಸಿದ ನೀವ್ಯಾರೆಂಬುದನ್ನು ನಡೆತಂದ ದೈತ್ಯರ
ವಲ್ಲಿದು ದುರ್ಗಾ ಚಿಕ್ಷುರ ಇದಕೋ ಬಿಡಲಾದಿ ದೈತ್ಯರ ಕಡಣ ಅಲಾಲಿಪುರಾದರೆ ಮಾಲಿನಿ ಸುಕುಮಾರ ಆ ಆ ಆ ಆ ಶಂಕದುರ್ಗನ ನುಡಿಯಾಲಿದೆ ವೃಂದ ರಕರುಗಳಂತ ಗೆಡ್ಡಿಪ್ಪ ಸಾಗದ ಬಳಿರೆ ಪರಾಕ್ರಮ ಗಂಟೀರವ ಇರುವಂತಹ ಸ್ಥಳ ದೇವೇಂದ್ರ ಎಂಬುದಾಗಿ ಓಲಗವಿತ್ತ ವಿಚಾರ ಚರಣ ನುಡಿಯನ್ನು ಕೇಳುತ್ತಾಂಜನ ಪರದಿ ದಿಕ್ಪಾಲಕರ ಕೂಡುತ್ತ ಒರೆದನಾಗ
ಕರೆದಿದ ಕಾರಣ ಏನು? ಅರುಗು ಶ್ರೀ ಗುಣದೇನು ಕ್ಷಣದಿ ಮಾಡ್ಬಯ್ಯನು ತನಗ ನುಡಿಯ ಕೇಳುವ ಕೇಳಿದಿರ ನೀವೆಲ್ಲ ಲೀಲೆಯೊಳು ಬೇಳಿನ ಬೇಗವ ಈಗ ಬೇಳಿ ಸುರದೇನೋ ಕಲ್ಪದರೆ ಹರಣದ ವಾಸೆಯು ಬಂದರೆ ಕಳನು ಹತ್ತಿಕೊಂಡು ಮೊದಲು ಬಂದರೆ ರಕ್ಕದುರ ಇಂದಿರೇಶನದ ಇದೆಯವರನ್ನು ಕೊಂದು ಬರುವೆ.
ಅಡನೆ ನಾಗನು ತೊಡಗಿದೆ ಕೆನಡಿ ನೀವಿ ಕ್ಷಣದ ಅವಧಿ ಬಿಡುಗಂಡದ ಬಡದಿ ಚೆಲ್ಲಿ ಬಡಿದಾಗ ಅರುವ ಮಗನಲ್ಲಿ ತೋರಿಲ್ಲ ಮಲ್ಲೇಶ್ವರ ಕಾರ್ಯ ನಿಲ್ಲ ದೋಟಿ ಹೋಗಿ ವಿಪಿನದಲ್ಲಿ ಬಾಳುವುದ ಛಲವ ತೋರ್ದರೆ ನಿನ್ನ ನೀಗಲ ಯಮನ ಬುರಗಿ ಪಳಿರಾಯ್ ನೀರ ಮೇಲಿನ ನೂರ ದನದಲ್ಲಿ ತೋರುವೆನು ಶೈಮಿನಿಯ ಪುರವನು ಈಗ ಕೇಳು
ಗಜವನು ಏರಿ ದುರಗಿದಿರಾದವನು ಹರ್ಷದಿ ನಾಕವ ಚರಣಕ್ಕೊಪ್ಪಿಸಿದರೆ ಕರುಣದಿ ರಕ್ಷಿಪೆನು. ಎಲ್ಲವೋ ಮೈಜನಿಗೆ ಶತತ್ವರಗಳಗೈದು ಪೂರ್ವದಳು ಒಲಿಸಿಯ ನಾಕವ ಸುಮ್ಮನೆ ನೀನೀಗ ಅಳಿಯುವುದಕ್ಕೆ ಬೇಡ. ಆಸನವನ್ನೇರಿದನು ಕಳಗೊಳಿಸಿದನು ಗುರಗಾಡನು. ಹೊರೆಯಬೇಕೆಲೆ ವಾಣಿನಾಥ ಅವತರಿಸೂನಿ ಕಮಲ ಸಂಜಾತ
ರಟ್ಟುಳಿಯನ್ನು ಒರೆಯುವುದಿನ್ನೇನೋ ಧರೆಗೆಂತು ಗೊರುವಳು ವಿಧಿ ನಿನ್ನೆ ಬಲ್ಲೆಯ ಒರೆಯಬೇಕೆಲ್ಲೆ ವಾಣಿನಾಥ 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 ಆದರೆ ಬೇಳುವೆಗಾದಿಯ ನೊಂದನು ಮಾಧವನಲ್ಲಿಗೆ ಹೋಗುವ ಅದು ತನ್ನ ಮಧುಸೂದನ ನಡೆಯೋಳು ಸಾದರದಲ್ಲಿ ಭಿನ್ನಯಿಸುವ ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲು ಇತ್ತ ನಳಿನ ಭವಸುರರನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿ ಕಾಣದಿರುತ್ತಿರೇ ಬಳಿಕ ಕೈಲಾಸ ಕೈತರಲಾಗ ಚಂದ್ರಶೇಖರ ನಿಳಯದೊಳಗಿಲ್ಲದಿರೆ ಚಂದ್ರಶೇಖರ ನಿಳಯದೊಳಗಿಲ್ಲದಿರೆ ತಿಳುಗುತ ಜರೀರ ನುಡಿ ಹರಿಗರ ಋತುಗಿನಾದ್ರಿಯೊಳಗಿರ್ಪ ಹದನವನ್ನು ಹರಿಗರರ ಪದಕ್ಕೆರಗಿ ಸಕಲರು ಜಯ ಜಯ ಹರಿಗರರ ಪದಕ್ಕೆರಗಿ ಸಕಲರು ದುರುಳ ಮಹಿಷಾಸುರನ ಉಪಟಳ ದುರುಳ ಮಹಿಷಾಸುರನ ಉಪಟಳ ಮಹಿಷಾಸುರನ ಉಪಟಳ ಪೊರೆಯುವುದು ಎಮ್ಮನು ನೀ
ವಿಗತ ಮನದಿಯೇ ಪದಕೆರಗಿ ಪದಕೆರಗಿ ಕೇಳಿದ ಕ್ಷಣದೊಳಗೆ ಲಕ್ಷ್ಮೀಲಾಲ ತನ್ನಯ ಮನದೊಳಗೆ ಕದಿದಾಳಲಾದನ ದಿವ್ಯ ತೇಜವು ಮೇಲ ಕಡರಿ ಗುಡುಗುಡಿದ ಮರವಿನಾಜನ ಏನಾಚಾರ್ಯವೆನ್ನುತ್ತ ನವನ್ನ ಭವ ನನಿನ ತಂಬವನಂದೇ ಅಡರಿ ನಭವನ್ನು ಸೇರುತ್ತಾಗಲೇ ಬೇಡಲೇನು ಮೂರು ಮೂರ್ತಿಗಳ ಮುಖದಿಂದ ಬುರಡಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿಯ ಕೃತಿ ತಾಳಿ ಧಾರ್ಯ ಗಿಳಿಗಿ ಸುರರು ಜಯ ಜಯವೆಂದು ನುತಿಗೈದರು ಚರಿತೆ ನೀವು ಎಮ್ಮನು ಕರುಣದಿ ಕಾವುದು ಮಾತೆ ಭಾವ ಶುದ್ಧಿಯೊಳಿಂದ ಪದವ ತಾಯಿ ನಾವು ಮರೆಗೊಂಬೆವು ಕರುಣಿಸು ಅಭಯವ ದೇವಿ ಹೇ ಪಾವನ ಚರಿತೆ ಅಮ್ಮ
ಎಳಿರೆ ಎಳಿರಿ ಹರಿಗರಾಧ್ಯರು ತಾಳಿ ಧೈರ್ಯವ ಸುರಪ ಮುಖ್ಯರಿ ಬೀಳಬಾರದೆ ಬಂದ ಕಷ್ಟವ ಕೇಳಿಕೊಂಬೆ ಹೇಳಿರೇಳಿರಿ ಮಾತೆಲಾಲಿಸು ಕಳ್ಳಮ್ಮ ಕಿಶನ್ ವಿಧಾತ ನಿತ್ತಿಗ ವರದ ಬಲದಲ್ಲಿ ಸುರವ್ರಾತವೆಲ್ಲವ ದೆಸೆಗೆಡಿಸಿ ನಿರ್ಭೀತಿಯಿಂದ ಅರಿತನರಿತ ಕಾಡು ದುರುಳ್ಳ ಮಾಗಿಯ ತಾರಸಿರುಗ ಭವನ ವರದಿ ಸುರರನ್ನು ಸೋಲಿಸಿ ನೆರೆ ಮದ್ದದಿಂದಲ್ಲಿ ಮೆರೆವನ್ನೆ ಖಳನಾಗದಿ ಶಂಕದುರ್ಗದಲ್ಲಿ ನಡುಗಂಡು ಬಂದನ್ನೇ ಬಿಕ್ಕಂದಿ ಗೆಳೆದಾತನ ಶಂಕಯ್ಯ ನೀಗಿಸಿ ಕಿಂಕಾರರನು ತಾ ಬಿಂಕತಿ ಪುರವೆಂದಳು ಎನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಕನದರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಜಯ ಜಯ
ವನಜನಾಭನು ಕರದ ಚಕ್ರವಾಗ ತ್ರಿನಯನಾಗ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ವಿನಯದಿಂದಲಿ ಸುರಪಕುಲಿಶವ ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ಮಾತೆಯ ಪದಕೆರಗಿ ನುತಿಸಿದರು ಬಯದಿ ಅಮ್ಮ ಜಯ 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 ಹರಿಯು ನಡು ನಡುಗುವಂತದಿ ಗಮ್ಮನ ಇದೆ. ಜಯ 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 ಜಯ
ಹೊರಟ. ಅಷ್ಟಭುಜದ ಮೆರವನಾರೇ ಅಷ್ಟಭುಜದ ಮೆರವನಾರೇ ತಟ್ಟನೆ ಕೇಸರಿಯ ಯಾರಿ ತಿಟ್ಟ ತನ್ನದಿ ದುರ್ರಕ್ಕೆ ಬಂದ ಗುಟ್ಟದೇನೆಲೆ ತಿಟ್ಟ ತನ್ನದಿ ದುರ್ರಕ್ಕೆ ಬಂದ ಗುಟ್ಟದೇನೆಲೆ ಅಟ್ಟಿಸುರರ ನಾಗ ವಾಳುವ ಬಂದೆ ಸುರರ ಪೀಷ್ಟ ಸಲ್ಲಿಸಲು ಕುಟ್ಟಿಗಡಗ ಬಂದೆ ಸುರರ ಪೀಷ್ಟ ಸಲ್ಲಿಸಲು ಸುರರಾಪುರಿಗೆ ಬಂದೇಗೇನೆ
ಯಾರನಿಗೆ ಮೂರು ಜಗದಿ ದುರದ ಮಧ್ಯಾದಿ ಆಯುಧವನ್ನು ಬದಿಗಿಡು. ಕೇಸರಿಯನ್ನು ಕಾಡಿಗೆ ಕಳುಹಿಸು. ಸಿಂಹಾಸನವನ್ನು ಏರುವಂತಹ ಸಂದರ್ಭ ನಾರಿಗಾದರೇನೋ ಮಾಗೆಯ ತೋರುವೇನು ಸಮರ ಮುಖವ ದಾರುಣಿಯಳು ಸಿಂಹವಾಹಿನಿ ನಿನ್ನ ಪಾಲಿನ ಮೃತ್ಯು ನಿನ್ನ ತೊಡೆಗೇರುವುದಲ್ಲವೋ ನಿನ್ನ ತೊಡೆ ಮರೆಯುತ್ತೆ
ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ರಮ್ಯ ಕಪರ್ದಿನಿ ಶೈಲಸುತೆ ರಮ್ಯ ಕಪರ್ದಿನಿ ಶೈಲಸುತೆ ಸುರಪಭಯ ನಿನಗಿಲ್ಲ ಮುಂದಕ್ಕೆ ಹರ್ಷದಲ್ಲಿ ನಾಕವನು ಪಾಲಿಸು ಮರಗೆದನಯ ಚರಣವನು ನೀ ನಿರತ ಮನದಿ ಸುರಪಾ ಧರೆಯೋಳು ಬೆಸರಂತ ಶ್ರೀಕಟೀಲು ಕ್ಷೇತ್ರದಲ್ಲಿ ತೊಂದಿರಂತ ಧರೆಯೋಳು ಬೆಸರಂತ ಶ್ರೀಕಟೀಲು ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿರುವ ದುರ್ಗಾ ಪರಮೇಶ್ವರಿ ಶರಣಾಗತ ಪರಿಪಾಲಕಿ ಶುಭಕರಿ ದುರಿತ ನಿವಾರಕಿ ಭ್ರಮರಾಂಬಿಕೆಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶುಭಂ ಮಂಗಳಂ